ಟಾಪ್ 3 ಸಿನಿ ಸುದ್ದಿಗಳು. 1. ಊರ್ವಶಿ ರೌಟೇಲ ಹಾಟ್ ಡ್ಯಾನ್ಸ್. ಊರ್ವಶಿ ರೌಟೇಲ ಡಿ ಬಾಸ್ನ ಐರಾವತ ಚಿತ್ರದ ಮೂಲಕ ಚಂದನವನಕ್ಕೆ ಕಾಲಿಟ್ಟ ಚೆಲುವೆ. ಕೇವಲ ನಟಿ ಮಾತ್ರವಲ್ಲ, ಮಾಡೆಲಿಂಗ್ ಆಗಿರೋ ಊರ್ವಶಿ ತನ್ನ ಮೈಮಾಟದ ಮೂಲಕ ಸದ್ದು ಮಾಡ್ತಿದ್ದಾರೆ. ಹಾಗೆ ಸದಾ ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಬ್ಯೂಟಿ ಇದೀಗ ಹಾಟ್ ಡ್ಯಾನ್ಸ್ ಮಾಡುವ ಮೂಲಕ ಪಡ್ಡೆಗಳ ನಿದ್ದೆಗೆಡಿಸಿದ್ದಾಳೆ. ಅದರ ಒಂದು ಝಲಕ್ ನಿಮ್ಮ ಮುಂದೆ. ಎರಡು. ಶಿರೀನ್ ಚಪ್ಪಲ್ ಸರ್ಕಸ್. ಡಿ ಬಾಸ್ನ ಧ್ರುವ ಚಿತ್ರದ ಮೂಲಕ ನಾಯಕಿ ನಟಿಯಾಗಿ ಮಿಂಚಿದ್ದ ಶಿರೀನ್ ಸದ್ಯ ಬಣ್ಣದ ಲೋಕದಿಂದ ರಿಲ್ಯಾಕ್ಸ್ ಆಗಿದ್ರು ಸಾಮಾಜಿಕ ಜಾಲತಾಣಗಳ ಮೂಲಕ ಅಭಿಮಾನಿಗಳ ಜೊತೆ ಟಚ್ನಲ್ಲಿದ್ದಾರೆ. ತಮ್ಮ ಬಿಡುವಿನ ಸಮಯದಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ಮಾಡುವ ಶಿರೀನ್ ಇದೀಗ ಚಪ್ಪಲ್ ಚಾಲೆಂಜ್ ಅನ್ನು ಮಾಡಿದ್ದಾರೆ. ಎಸ್, ನೋಡಿದ್ರಲ್ಲ ಹೇಗಿದೆ, ಎಷ್ಟು ಅದ್ಭುತವಾಗಿ ವಿಡಿಯೋವನ್ನು ಮಾಡಿದ್ದಾರೆ ಅಲ್ವಾ. ಆದರೆ ಈ ಚಾಲೆಂಜ್ ಅನ್ನು ಮಾಡೋದಕ್ಕೆ ಹೋಗಿ ಶಿರೀನ್ ಪಟ್ಟ ನೋವೇನು, ಅದನ್ನು ಕೂಡ ಅವರು ವಿಡಿಯೋ ಮಾಡಿದ್ದಾರೆ. ಯಾರ್ಯಾರೋ ಅದೇನೇನೋ ವಿಭಿನ್ನ ರೀತಿಯ ಚಾಲೆಂಜ್ ಮಾಡಿದ್ರೆ ನಮ್ಮ ಶಿರೀನ್ ಚಪ್ಪಲಿ ಚಾಲೆಂಜ್ ಮಾಡಿ ನೋವನ್ನು ತಿಂದಿದ್ದಾರೆ. ಮೂರು. ಧೋನಿಯಲ್ಲಿ ಡಿ ಬಾಸ್ ಕೂಲ್. ಲಾಕ್ಡೌನ್ ಬಳಿಕ ಬಂತು ಡಿ ಬಾಸ್. ಎಲ್ಲೆಲ್ಲಿಗೆ ಹೋಗಿದ್ದಾರೆ ಎಂದ್ರೆ ಅವರಿಗೆ ಲೆಕ್ಕವಿಲ್ಲ ಅಂತ ಅನ್ಸುತ್ತೆ. ಪ್ರಾಣಿಗಳ ಪ್ರೀತಿ ಒಂದೆಡೆಯಾದ್ರೆ ಒಂದಿಷ್ಟು ಆತ್ಮೀಯರ ಮನೆಗೂ ಭೇಟಿ ನೀಡಿದ್ರು. ಈ ಮಧ್ಯೆ ತುಳುನಾಡಿಗೂ ಭೇಟಿ ನೀಡಿ ಕೊರಗಜ್ಜನ ದರ್ಶನ ಪಡೆಯಿದ್ರು. ಈ ಮಧ್ಯೆ ಇದೀಗ ಧೋನಿಯಲ್ಲಿ ವಿರಮಿಸುತ್ತಿದ್ದಾರೆ. ಮೇಲ್ನೋಟಕ್ಕೆ ಮಂಗಳೂರಿನ ಸುತ್ತಮುತ್ತಲಿನ ದೃಶ್ಯದಂತೆ ಕಾಣುವ ಈ ಫೋಟೋ ಎಲ್ಲಿಯದೆಂದು ಸರಿಯಾಗಿ ಗೊತ್ತಿಲ್ಲ. ಆದರೆ ಲಾಕ್ಡೌನ್ನ ಸಮಯದಲ್ಲಿ ಡಿ ಬಾಸ್ನ ರಿಲ್ಯಾಕ್ಸ್ ಮೂಡ್ನ ಫೋಟೋ ಅಂತೂ ಸತ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.